ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತೆಲ್ಡು ವಿದ್ವಾನ್ ಶ್ರೀ ಪ್ರಮೋದ್ ಉಳ್ಳಾಳ್ರಿನ ಮುತಾಲಿಕೆಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪಂಪಿನ ತುಳು ನೃತ್ಯ ರೂಪಕನ್ನು ಪ್ರದರ್ಶನ ನೋಡ್ಪರ ತಯಾರಾಗೊಂದುಳ್ಳರು. ಈ ನೃತ್ಯ ರೂಪಕ ಯಶಸ್ವಿ ಅದು ಮೂಡ್ದು ಬರಡು ಪಂಡದು ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ಹಾರೈಸಿದೆ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಿಲ್ದ ಬ್ರಹ್ಮ ಕಲಶೋತ್ಸವ ಫೆಬ್ರವರಿ 24 ತಾರೀಕರ್ದು ಮಾರ್ಚ್ 2 ತಾರೀಕು ಮುಟ ನಡಪರ ಉಂಡು. ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪಂಪಿನ ತುಳು ನೃತ್ಯ ರೂಪಕನು ಪ್ರದರ್ಶನ ಮಲ್ಪೆರ ಉಲ್ಲೇರು. ಅವಿಶ್ರಾಂತವಾದ ಬೇಲೆ ಮಲ್ತೊಂದುಪ್ಪುನ ವಿದ್ವಾನ್ ಪ್ರಮೋದ್ ಉಳ್ಳಾಲೆರು ತನ್ನ ಬದುಕದ ಪೂರ್ಣ ಶ್ರಮನು ಇಂದೆಟೆ ಪಾಡೊಂದುಲ್ಲೇರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪುದಾಡು ಮಲ್ಪನ ಈ ನೃತ್ಯ ರೂಪಕ ಯಶಸ್ವಿಯಾವಡು ಅಂಚೆನೆ ನಮ್ಮ ಆ ರೂಪಕನ್ನು ವೀಕ್ಷಣೆ ಮಲ್ತದು ಅರೆಗೂ ಬೆಂಬಲ ಕೊರ್ಕ ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರ್ಲು ಕೇಳಿದರು. ಕಲಾಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡಿ ತಮ್ಮ ಅನುಭವದ ಮೂಲಕ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತುಳು ಭರತನಾಟ್ಯ ನೃತ್ಯ ರೂಪಕವನ್ನು ಮಾಡಿ ನಾಡಿದ್ದು ಬಿಡುಗಡೆ ಮಾಡ್ತಾರೆ. ಗೆಜ್ಜೆಗಿರಿಯಲ್ಲಿ ಅವಿಶ್ರಾಂತವಾಗಿ ಕೆಲಸ ಮಾಡಿರುವಂಥ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಬದುಕಿನ ಪೂರ್ಣ ಶ್ರಮವನ್ನು ವಿನಿಯೋಗಿಸಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಈ ನೃತ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ನಡೆಯುವಂಥ ಈ ಭರತನಾಟ್ಯ ನೃತ್ಯ ರೂಪಕ ಅತ್ಯಂತ ಯಶಸ್ವಿ ಆಗ್ತದೆ ಅನ್ನುವಂಥ ಆಶೆ ಮತ್ತು ನಮಗೆ ಆಶಯಗಳಿದೆ. ಆ ಕಾರಣಕ್ಕೆ ಅವರ ಶ್ರಮ ಸಾರ್ಥಕ ಆಗಬೇಕು, ಈ ನೃತ್ಯ ರೂಪಕ ಯಶಸ್ವಿ ಆಗಬೇಕು ಅನ್ನುವಂಥ ಆರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ನಾವೆಲ್ಲರೂ ಅದನ್ನು ನೋಡೋಣ ಮತ್ತು ಅವರಿಗೆ ಬೆಂಬಲವನ್ನು ಕೊಡೋಣ ಅನ್ನುವ ಮಾತುಗಳ ಮೂಲಕ ಅವರಿಗೆ ಶುಭಾಶಯವನ್ನು ಸಲ್ಲಿಸ್ತೇನೆ. ಜಿಲ್ಲಾ ಪಂಚಾಯತ್ ಆರೋಗ್ಯ ಬೊಕ್ಕ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಈ ಪೊರ್ತು ಒಟ್ಟು ಗೇತೆರು.